ಎಸ್, ಕುಂದಾಪುರ ತಾಲೂಕಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆ ಬರ್ತಾ ಇದೆ. ಸಾಧಾರಣ 11 ಗಂಟೆಯಿಂದ ಆರಂಭಗೊಂಡಿರುವಂತಹ ಮಳೆ ಬರ್ತಾ ಇದೆ. ಬೆಳಗ್ಗಿನಿಂದಲೇ ಮೋಡ ಕವಿದ ವಾತಾವರಣ ಇತ್ತು. ಸೊ ಇದೀಗ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇನ್ನು ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಯಿಂದಾಗಿ ಎಡವಟ್ಟುಗಳಾಗಿದೆ. ಕುಂದಾಪುರದ ರಸ್ತೆಯಲ್ಲಿ ನೀರು ನಿಂತಿದೆ. ಮೊದಲ ಮಳೆಗೆ ನಗರದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಶಾಸ್ತ್ರಿ ವೃತ್ತದ ಬಳಿ ಸಮಸ್ಯೆಗಳು ಎದುರಾಗಿದೆ. ಮಳೆಯ ನಿರೀಕ್ಷೆಯಲ್ಲಿದ್ದರೂ ಕರಾವಳಿ ರೈತರು ಇದೀಗ ಬಿರುಸಿನ ಮಳೆಗೆ ಕೃಷಿಕರು ಸಂತಸಗೊಂಡಿದ್ದಾರೆ.